ಶ್ರೀ ಕುಪ್ಪೆಟ್ಟು ಪಂಜುರ್ಲಿಯ ಮೂಲಸ್ಥಾನ ಕುಪ್ಪೆಟ್ಟು ಬರ್ಕೆಯಲ್ಲಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವವು ಫೆಬ್ರವರಿ 18ರಿಂದ ಫೆಬ್ರವರಿ 22 ಶನಿವಾರದವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ ತಿಳಿಸಿದರು. ಅವರು ಬಿಸಿ ರೋಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಕೊಡಮಣಿತ್ತಾಯ, ಲೆಕ್ಕೆಸಿರಿ, ಮೈಸಂದಾಯ, ಹಿರಿಯಜ್ಜ, ಕುಪ್ಪೆಟ್ಟು, ಕಲ್ಲುಟ್ಟಿ ಪಂಜುರ್ಲಿ, ಮಂತ್ರಜಾವದೆ, ಬಂಟ ಪಂಜುರ್ಲಿ ಮತ್ತು ಗಡುಪಾಡಿ ಜಾಗದ ಕಲ್ಲುಟ್ಟಿ ಪಂಜುರ್ಲಿ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ನೇಮೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ದಿನೇಶ್ ಸುವರ್ಣ ರಾಯಿ ಮಾಹಿತಿ ನೀಡಿ, ಫೆಬ್ರವರಿ 16ರಂದು ಸಂಗಬೆಟ್ಟು ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನದಿಂದ ಹೊರೆ ಕಾಣಿಕೆ ಮೆರವಣಿಗೆಗೆ ಶ್ರೀ ಕ್ಷೇತ್ರ ಪೂಂಜದ ಕೃಷ್ಣ ಪ್ರಸಾದ್ ಅಸ್ರಣ್ಣ ಚಾಲನೆಯನ್ನು ನೀಡಲಿದ್ದಾರೆ. ಫೆಬ್ರವರಿ 18ರಂದು ಬೆಳಗ್ಗೆ ಸಾನ್ನಿಧ್ಯದಲ್ಲಿ ಆಶ್ಲೇಷ ಪೂಜೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತದೆ. ಫೆಬ್ರವರಿ 19ರಂದು ಮತ್ತು 20ರಂದು ಧಾರ್ಮಿಕ ಕಾರ್ಯಕ್ರಮಗಳು ಇರಲಿದ್ದು, ಫೆಬ್ರವರಿ 21ರಂದು ಸಂಜೆ ಶ್ರೀ ಹಿರಿಯಜ್ಜ ದೈವದ ಕೋಲೋತ್ಸವ, ಶ್ರೀ ಕಲ್ಲುಟ್ಟಿ ಮಂತ್ರಜಾವದಿ ದೈವಗಳ ಕೋಲೋತ್ಸವ, ಮೂಲಸ್ಥಾನದ ಧರ್ಮಚಾವಡಿಯಲ್ಲಿ ರಾತ್ರಿ 11ರಿಂದ ಶ್ರೀ ಕುಪ್ಪೆಟ್ಟು ಪಂಜುರ್ಲಿ ದೈವದ ನೇಮೋತ್ಸವ ನಡೆಯಲಿದೆ ಎಂದರು. ಅಲ್ಲಿಯ ಮಹತ್ವವನ್ನ ಸಾರಿ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ಹಿರಿಯಜ್ಜ ಅನ್ನುವಂತ ಆರಾಧನೆ ಇದೆ. ಅದಕ್ಕೆ ಒಂದು ವಿಶೇಷವಾದಂತ ಆರಾಧನಾ ಪದ್ಧತಿ ಇದೆ. ಇದಕ್ಕೆ ವೈದ್ಯ ಕುಲದ ಪೂಜಾರಿಗಳೇ ಕಲಶವನ್ನ ಹಾಕಬೇಕು ಅಂತ ಒಂದು ಕಟ್ಟುಕಟ್ಟಳೆ ಇದೆ. ಅದು ಆ ಕಾಲದಿಂದ ಈ ಕಾಲದವರೆಗೆ ನಡೆಯುತ್ತಾ ಬಂದಿರತಕ್ಕಂಥದ್ದು. ಇದರಲ್ಲಿ ಒಂಜಿ ಹೋಮ, ಮೂಜಿ ನೇಮ ಅನ್ನುವಂತ ವಿಶೇಷವಾದ ಕಟ್ಟುಕಟ್ಟಳೆ. ಇದು ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ 5-6 ದೈವಗಳಿದ್ರೆ ನಾವು ನೇಮ ಅಥವಾ ಕೋಲ ನಡೆಯುವ ಸಂದರ್ಭದಲ್ಲಿ 5 ದೈವಗಳಿದ್ರೆ 5 ದೈವಕ್ಕೂ ಹೋಮ ಮಾಡುವಂತ ಒಂದು ಪದ್ಧತಿ ಇದೆ. ಆದ್ರೆ ಇದಕ್ಕಾಗಲ್ಲ, ಒಂದು ಹೋಮ ಮಾಡಿ 3ಕ್ಕೂ ನೇಮ ಕೊಡುವಂತ ವಿಶೇಷವಾದಂತ ಸಂಪ್ರದಾಯ. ಹಾಗೇನೆ ಒಂದೇ ಮನೆ ಮಂಚವನಲ್ಲಿ 3 ದೈವಗಳನ್ನ ಆರಾಧಿಸುವಂತಹ ವಿಶೇಷ ಪದ್ಧತಿ ಈ ದೈವಗಳಿಗಿದೆ. ಹಾಗಾಗಿ ಈ ಮೂಲಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು. ಇದಕ್ಕೆ ಕುಟುಂಬಸ್ಥರು ಮತ್ತು ಸಂಸಾರದವರು, ಆ ಭಾಗದವರು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಹೊರಟಾಗ ದೈವದ ಒಂದು ಅಪ್ಪಣೆ ಇತ್ತು. ಅಂದ್ರೆ ಯಾವ ಕಡೆಯಲ್ಲಿ ದೈವಗಳನ್ನ ಆರಾಧಿಸ್ತಾರೋ ಅವರೆಲ್ಲರನ್ನೂ ಕೂಡ ಒಂದು ಬಾರಿ ಆದ್ರೂ ನಿನ್ನ ಈ ಮೂಲ ಕ್ಷೇತ್ರಕ್ಕೆ ಕರೆಸಿಕೊಳ್ಬೇಕು ಅನ್ನೋಂಥ ದೈವದ ನುಡಿಯಾಗಿತ್ತು. ಆ ಪ್ರಕಾರವಾಗಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸುಮಾರು 10,000 ಆಮಂತ್ರಣ ಪತ್ರಿಕೆ ಈಗಾಗಲೇ ನಾವು 3 ಜಿಲ್ಲೆಗಳಿಗೆ ನೀಡಿದ್ದೇವೆ. ಸುಮಾರು 1.5 ಕೋಟಿಗಿಂತಲೂ ಅಧಿಕ ವೆಚ್ಚದಲ್ಲಿ ಸುಂದರವಾಗಿರತಕ್ಕಂಥ, ಹಾಗೇನೆ ಮೂಲ ಆರಾಧನೆಗೆ ಎಲ್ಲಿಯೂ ಕೊರತೆ ಆಗದ ರೀತಿಯಲ್ಲಿ ಈ ಕುಪ್ಪೆಟ್ಟು ಬರ್ಕೆ ಒಂದು ಕಾಲದಲ್ಲಿ ಸುತ್ತು ಮನೆಯಾಗಿತ್ತು. ತದನಂತರ ಮುಳಿ ಹುಳ್ಳಿನ ಅದು ಅಗ್ನಿಗೆ ಆಹುತಿಯಾಗಿ ಬಳಿಕ ಬೇರೆ ರೀತಿಯಲ್ಲಿ ಪದೋಳಿಯ. ಸುದ್ದಿಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಪ್ರಭು ಕರ್ಪೆ, ಟ್ರಸ್ಟ್ ಅಧ್ಯಕ್ಷ ಹರೀಶ್ ಸನಿಲ್ ಕುಪ್ಪೆಟ್ಟು, ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ರತ್ನಾಕರ ಪೂಜಾರಿ ಮದಂಗೋಡಿ ಉಪಸ್ಥಿತರಿದ್ದರು. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ.